ಕಳೆದ 10 ವರ್ಷಗಳಿಂದ ಅನಿವಾಸಿ ಭಾರತೀಯರು ಸುಮಾರು ವಿದೇಶಗಳಲ್ಲಿ ಸುಮಾರು 10 ರಾಷ್ಟ್ರಗಳಲ್ಲಿ ಇದನ್ನು ಒಳಗೊಂಡು ಕಳೆದ 10 ವರ್ಷಗಳ ನಿರಂತರವಾಗಿ ಭಾರತೀಯರಿಗೋಸ್ಕರ ದಕ್ಷಿಣ ಜಿಲ್ಲೆ, ಉಡುಪಿ ಜಿಲ್ಲೆ, ಕರ್ನಾಟಕ ರಾಜ್ಯದ ಎಲ್ಲ ಪ್ರದೇಶಗಳಿಗೆ ಬಹಳಷ್ಟು ಒತ್ತು ಕೊಡುವಂಥ ಒಂದು ಸಮಿತಿಯಾಗಿದೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಕಳೆದ 2019-20 ಆ ಸಂದರ್ಭದಲ್ಲಿ ಸುಮಾರು 17 ವಿಶೇಷ ವಿಮಾನಗಳನ್ನು ವ್ಯವಹರಿಸಿ ಬಡವರಿಗೆ ಎಲ್ಲರಿಗೂ ಯಾವುದೇ ಒಂದು ಹಣವನ್ನು ತಗೊಳ್ಳದೆ ಉಚಿತವಾಗಿ ಬಹಳಷ್ಟು ಕೆಲಸ ಮಾಡಿದಂಥ ಒಂದು ಸಂಸ್ಥೆ KCF ಕರ್ನಾಟಕ ಕಲ್ಚರಲ್ ಫೌಂಡೇಶನ್. ಇದರ 10ನೇ ವಾರ್ಷಿಕೋತ್ಸವ ದಶಮಾನೋತ್ಸವ ಇದೇ ಬರುವ ಮೇ 19ರಂದು ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿವರೆಗೆ ಮಂಗಳೂರಿನ ಹೃದಯ ಭಾಗದಲ್ಲಿರುವ ಅಡ್ಯಾರ್ ಗಾರ್ಡನ್ನಲ್ಲಿ ನಡೆಯಲಿದೆ. ಬಹಳಷ್ಟು ಕಾರ್ಯಕ್ರಮಗಳಿವೆ. ಇದರಲ್ಲಿ 10 ಜೋಡಿ ಸಾಮೂಹಿಕ ವಿವಾಹ ಮತ್ತು ಪ್ರತಿನಿಧಿಗಳ ಸಮಾವೇಶ, ವಿದ್ಯಾರ್ಥಿಗಳ ಒಂದು ಮೀಟ್, ಸ್ಟೂಡೆಂಟ್ಸ್ಗಳು, ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳಾಗಿ ಕುಟುಂಬ ಸಮ್ಮಿಲನ, ಒಂದು ಫ್ಯಾಮಿಲಿ ಮುಲಾಖಾತ್ ಅಂತೇಳಿ ಆ ಒಂದು KCF ಸಂಘಟನೆ ಮತ್ತು ಇತರ ಸಂಘಟನೆಗಳೊಂದಿಗೆ ಒಂದು ಕುಟುಂಬ ಸಮ್ಮಿಲನ ಮತ್ತು ಸಾಯಂಕಾಲ ನಡೆಯುವ ಬೃಹತ್ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಹಲವಾರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ರಂಗದಲ್ಲಿರುವಂಥ ಉನ್ನತ ನಾಯಕರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಇದರ ವಿವರವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದರಲ್ಲಿ ನನ್ನ ಬಲಬದಿಯಲ್ಲಿರುವವರು KCF ಇಂಟರ್ನ್ಯಾಷನಲ್ನ ಅಧ್ಯಕ್ಷರಾಗಿರುವಂಥ DP ಯೂಸುಫ್ ಸಕಾಫಿ ಬೈತಾರ್ ಅಂತೇಳಿ, ಎಡಗಡೆಯಲ್ಲಿರುವವರು ದಶಮಾನೋತ್ಸವ ವಾರ್ಷಿಕೋತ್ಸವದ ಅಧ್ಯಕ್ಷರಾಗಿರುವಂತಹ ಅಬುಬಕರ್ ರೈಸ್ಕೋ ಅವರಿದ್ದಾರೆ. ಅದೇ ರೀತಿ ಬಲಭಾಗದಲ್ಲಿ ಕಾರ್ಯದರ್ಶಿಯಾಗಿರುವಂಥ ಸಿದ್ದೀಕ್ ಮುಂಡುಗೋಳಿ ಮತ್ತು ನಮ್ಮ ರಹೀಂ ಸಹೀದಿ ಅವರು, ಅದೇ ರೀತಿ ಈ ಕಡೆ ಕನ್ವೀರ್ ಆಗಿರುವಂಥ ಸಲೀಂ ಕನ್ನಡಿರು, ನಾನು ಇದರ ಜನರಲ್ ಕನ್ವೀರ್ ಆಗಿ ಹಾಜಿ BM ಮುಮ್ತಾಜ್ ಅಲಿ ಆಗಿದ್ದೇನೆ. ಮತ್ತೋರ್ವ ಈಗಾಗಲೇ ನಮ್ಮ ಶಾಫಿ ಸಹೀದಿರವರು ಮುಖ್ಯ ಒಂದು ಕನ್ವೀರ್ ಆಗಿ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಶಾಕೀರ್ ಹೈಸಮ್ ಸ್ಟೀಲ್ನ ಇದರ ಒಂದು ಕಾರ್ಯಾಧ್ಯಕ್ಷರಾಗಿ ಅವರು ನಿರ್ವಹಿಸ್ತಾ ಇದ್ದಾರೆ. ಅವರು ಕೆಲವು ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿ ಬರ್ಬೋದು ಅಂತೇಳಿ ನನ್ನ ಇದರ ವಿವರವಾಗಿ ನಾನು DP ಯೂಸುಫ್ ಸಕಾಫಿ ಅವರಿಗೆ ಕೊಡ್ತಾ ಇದ್ದೆ. ಮಾನ್ಯ ಪತ್ರಕರ್ತರಿ, ಮೇ 19 ಆದಿತ್ಯವಾರ ಅಡ್ಯಾರ್ಫಿನ ಡೆಸೇನಿಯಂ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದು ನಡೆಯಲಿದೆ. ಪ್ರಥಮವಾಗಿ ಎಲ್ಲ ಪ್ರೀತಿಯ ಪತ್ರಕರ್ತರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. KCF ಸಂಘಟನೆ ಬಗ್ಗೆ ಹೇಳುವುದಾದರೆ 10 ವರ್ಷಗಳ ಹಿಂದೆ ದುಬಾಯಿಯಲ್ಲಿ ಮರ್ಹೂಮ್ ಕರ್ನಾಟಕದ ಪ್ರಕಾಂಡ ವಿದ್ವಾಂಸ ಬೇಕಲ್ ಇಬ್ರಾಹಿಂ ಮುಸ್ಲಿಯಾರ್ ಅವರು ಈ ಸಂಘಟನೆಗೆ ರೂಪು ಕೊಟ್ಟರು. ಈ 10 ವರ್ಷಗಳಲ್ಲಿ ಈ ಸಂಘಟನೆ ಅನಿವಾಸಿಗಳ ದೊಡ್ಡ ಒಂದು ಸಂಘಟನೆ, ಅಂದರೆ 12,000ದಷ್ಟು ಸದಸ್ಯರನ್ನು ಒಳಗೊಂಡ ಅತಿ ದೊಡ್ಡ ಸಂಘಟನೆ KCF. ಗಲ್ಫಿನ 6 ರಾಷ್ಟ್ರಗಳು ಸೌದಿ ಅರೇಬಿಯಾ, UAE, ಬಹರೇನ್, ಕುವೈತ್, ಒಮಾನ್, ಕತರ್ ಮತ್ತು ಯುನೈಟೆಡ್ ಕಿಂಗ್ಡಮ್ ಮತ್ತು ಮಲೇಷ್ಯಾದಲ್ಲಿ ನಮ್ಮ ಸಂಘಟನೆ ವ್ಯಾಪಿಸಿ ಕಾರ್ಯಾಚರಿಸುತ್ತಿದೆ. ಸಂಘಟನೆಯು ಮುಖ್ಯವಾಗಿ ದೇಶ ಪ್ರೇಮ, ಸಹಾನುಭೂತಿ, ಸೌಹಾರ್ದತೆ ಮತ್ತು ನಮ್ಮ ಕರ್ನಾಟಕದ ಕಲ್ಚರ್, ನಮ್ಮ ಸಂಘಟನೆ ಹೆಸರಿನ ಕರ್ನಾಟಕ ಕಲ್ಚರಲ್ ಫೌಂಡೇಶನ್, ನಮ್ಮ ಕರ್ನಾಟಕದ ಕಲ್ಚರ್ ಸಂಸ್ಕೃತಿಯನ್ನು ವಿದೇಶಗಳಲ್ಲಿ ನಮ್ಮ ಜನರೆಡೆಯಲ್ಲಿ ಬಿತ್ತುತ್ತಾ ಸೌಹಾರ್ದತೆಯನ್ನು ಪ್ರತಿಪಾದಿಸುತ್ತಾ ನಮ್ಮ ಸಂಘಟನೆ ಅನಿವಾಸಿಗಳ ಕಷ್ಟ ಸುಖಗಳಿಗೆ ಸ್ಪಂದಿಸುವ ರೀತಿಯಲ್ಲಿ, ಅದೇ ರೀತಿ ಊರಿನಲ್ಲಿರುವಂತಹ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಾರ್ಯಾಚರಿಸುತ್ತಾ ಬಂದಿದೆ. ಫಾರ್ ಎಕ್ಸಾಂಪಲ್ ಹೇಳುವುದಾದರೆ, ಕೊರೋನಾ ಕಾಲದಲ್ಲಿ ನಿಮಗೆ ಗೊತ್ತಿರಬಹುದು, ಒಂದು ವಿಮಾನವನ್ನು ಕಂಪ್ಲೀಟ್ ಇಡೀ ಬಂದಾಗಿದ್ದಂಥ ಒಂದು ಅವಸ್ಥೆ, ಇಡೀ ಜಗತ್ತನ್ನು ಕಟ್ಟಿಹಾಕಿದ ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರಗಳು ವಿಮಾನಯಾನ ಸಂಸ್ಥೆ ಅದನ್ನು ರದ್ದುಗೊಳಿಸಿದ ಸಂದರ್ಭದಲ್ಲಿ ಸುಮಾರು 20ರಷ್ಟು ಚಾರ್ಟರ್ಡ್ ವಿಮಾನಗಳನ್ನು ನಮ್ಮ ಸಂಸ್ಥೆ ಅದನ್ನು ಪಡೆದುಕೊಂಡು ನಮ್ಮ ಭಾರತ ಸರ್ಕಾರದ, ಕರ್ನಾಟಕ ಸರ್ಕಾರದ ಮತ್ತು ಅಲ್ಲಿಯ ಸರ್ಕಾರಗಳ ಬೇರೆ ಬೇರೆ ರಾಷ್ಟ್ರ ಸರ್ಕಾರದ ವಿಮಾನಯಾನ ಸಂಸ್ಥೆ ಮತ್ತು ಅಲ್ಲಿ ಸರ್ಕಾರದೊಂದಿಗೆ ಸಂವಾದ ನಡೆಸಿ ನಮ್ಮ ಇಲ್ಲಿಯ ಜನರ ಕಷ್ಟಗಳನ್ನು ಅವರಿಗೆ ಹೇಳಿ ನಾವು 20ರಷ್ಟು ಚಾರ್ಟರ್ ಫ್ಲೈಟ್ಗಳನ್ನು ಮಾಡಿ ಜನರ ಪ್ರಯಾಣವನ್ನು ಸುಖ ಪ್ರಯಾಣ ಮಾಡಲು ನಾವು ಮಾಡಿದ್ದೆವು. ಇದು ಕೇವಲ ನಮ್ಮ ಸಂಘಟನೆ ಮಾತ್ರವಾಗಿದೆ ಸಾಧ್ಯ.
ಬೇರೆ ಯಾವುದೇ ಸಂಘಟನೆ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಒಂದು ಯೋಜನೆ ಹಾಕಲು ಸಾಧ್ಯವಾಗಿಲ್ಲ. ಮತ್ತು ಯಾರೆಲ್ಲ ನಮ್ಮ ಅನಿವಾಸಿಗಳಲ್ಲಿ ಇಲ್ಲಿಂದ ಹೋಗಿ ಅಲ್ಲಿ ಕಾನೂನು ತೊಡಕು, ಅದೇ ರೀತಿ ಇನ್ನಿತರ ಅಲ್ಲಿಯ ಕಂಪನಿಯಲ್ಲಿ ಕೆಲಸದ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಜನರು ಸಮಸ್ಯೆಯಲ್ಲಿ ಸಿಲುಕುವಂಥ ಸಂದರ್ಭವಿರುತ್ತದೆ. ಅದೇ ರೀತಿ ಅಲ್ಲಿ ಅನಿರೀಕ್ಷಿತವಾಗಿ ಮರಣಕ್ಕೆ ತುತ್ತಾಗುವವರಿದ್ದಾರೆ. ಅದೇ ರೀತಿ ಅಲ್ಲಿ ಅನಿರೀಕ್ಷಿತವಾಗಿ ರೋಗಕ್ಕೆ ತುತ್ತಾಗುವವರು ಆಸ್ಪತ್ರೆಗೊಳಗಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ KCF ಜಾತಿ ಮತ್ತು ವ್ಯತ್ಯಾಸವಿಲ್ಲದೆ ಎಷ್ಟೋ ಜನರನ್ನು ಅವರಿಗೆ ಕಾನೂನು ನೆರವು, ಅದೇ ರೀತಿ ಅವರ ಮರಣ ಹೊಂದಿದರೆ ಅವರ ಊರಿಗೆ ಆದರೆ ಅವರನ್ನು ಅವರ ಡೆಡ್ ಬಾಡಿಯನ್ನು ಕಳುಹಿಸಬೇಕಾದರೆ ಅದು ಕಳುಹಿಸೋದು, ಅಲ್ಲಿ ಆದರೆ ಅಲ್ಲಿ ಆ ರೀತಿಯಲ್ಲಿ ತ್ವರಿತಗತಿಯಲ್ಲಿ KCF ಬರುವ ಮುಂಚೆ 2 ತಿಂಗಳು 3 ತಿಂಗಳು ಇನ್ನೂ ಕೂಡ ನಮ್ಮ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವು ಕಡೆಯಲ್ಲಿ ಅವರ ಈ ಮೃತ ಶರೀರ ಅಲ್ಲಿಯ ಫ್ರೀಸರ್ನಲ್ಲಿರ್ತದೆ. ಅದಕ್ಕೆ ಅನಂತರಾವಕಾಶದಲ್ಲಿ ಯಾರು ಅದರ ವಾರಿಸುದಾರ ಇಲ್ಲದೆ ಈಗ ನಮ್ಮ ಸಂಸ್ಥೆ ಮರಣ ಹೊಂದಿದ 1-2 ದಿನಗಳಲ್ಲಿ ಅವರ ಎಲ್ಲ ಕಾರ್ಯಗಳನ್ನು ಇಲ್ಲಿಯ ನೋಟರಿ ಅವರ ಅಪ್ಪಣೆ ಪತ್ರವನ್ನು, ಅನುಮತಿ ಪತ್ರವನ್ನು ಪಡೆದು ಬೇಗನೆ ಅವರ ಕಾರ್ಯಕ್ರಮಗಳನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಅದೇ ರೀತಿ ಯಾವುದೆಲ್ಲ ಕಷ್ಟಗಳಿಗೆ ಸ್ಪಂದಿಸುವಂಥ ಅವಸ್ಥೆ ಬರುತ್ತದೆ ಆ ಸಂದರ್ಭದಲ್ಲಿ ಎಲ್ಲ ನಾವು ಮಾಡ್ತಾ ಇದ್ದೇವೆ. ಈಗ 10ನೇ ವಾರ್ಷಿಕದಲ್ಲಿ ನಾವು 10 ಬಡ ಹೆಣ್ಣು ಮಕ್ಕಳ ಮ್ಯಾರೇಜ್ ನಾವು ಮಾಡ್ತಾ ಇದ್ದೇವೆ. 10 ಮನೆಗಳನ್ನು ನಾವು ದಾರುಲ್ ಅಮಾನ್ ಎಂಬ ವಿಷಯದಲ್ಲಿ 10 ಮನೆಯನ್ನು ಕಟ್ಟಿಕೊಡ್ತಾ ಇದ್ದೇವೆ. 10 ಕೊಳವೆ ಬಾವಿಗಳನ್ನು, ಅದೇ ರೀತಿ ಸರಕಾರಿ ಶಾಲೆಗಳಿಗೆ ಅವಶ್ಯಕತೆ ಬರುವ ಕಡೆಗೆ 10 ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕರ್ನಾಟಕದ ಕನ್ನಡ ಸಾಹಿತ್ಯವನ್ನು ಅದನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 10 ಪುಸ್ತಕಗಳ ಬಿಡುಗಡೆ, ಸುವನೀರು ಬಿಡುಗಡೆ. ಈ ರೀತಿ ಈ ಬಾರಿ ಪ್ರತಿ ವರ್ಷ ನಿಮಗೆ ಗೊತ್ತಿರಬಹುದು, ಹಜ್ಜಿಗೆ ಲಕ್ಷೋಪಲಕ್ಷ ಜನರು ನಮ್ಮ ಭಾರತದಿಂದ ಹೋಗ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಸುಮಾರು 300ರಷ್ಟು ನಮ್ಮ ವಾಲಂಟಿಯರ್ಸ್ ಸ್ವಯಂ ಸೇವಕರಲ್ಲಿ ಯಾವುದೇ ಅವರಿಗೆ ಅವರ ಪ್ರತಿಫಲಾಪೇಕ್ಷೆಯನ್ನು ಪಡೆಯದೆ ನಮ್ಮ ಕಾರ್ಯಕರ್ತರಲ್ಲಿ ಅವರಿಗೆ ಇವತ್ತಿನ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ನಮ್ಮ ರಿಪೋರ್ಟ್ ಬಂದಿದೆ. ನಮ್ಮ ಕನ್ನಡಿಗರು ಭಾರತೀಯರನ್ನು ಹೋಗುವ ಸಂದರ್ಭದಲ್ಲಿ ಅಲ್ಲಿ ಸ್ವೀಕರಿಸಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ಮಜಲುಗಳಲ್ಲಿ ಯಾವುದೆಲ್ಲ ರೀತಿಯೊಬ್ಬ ಊರಿನವರಿಗೆ ಮತ್ತು ಅಲ್ಲಿಯ ಜನರಿಗೆ ಯಾವುದೆಲ್ಲ ರೀತಿಯಲ್ಲಿ ಸಹಕರಿಸಲು ಸಾಧ್ಯವಾಗ್ತದೆಯೋ, ಅವರಿಗೆ ನೆರವು ಮಾಡಲು ಸಾಧ್ಯವಾಗ್ತದೆ, ಆ ರೀತಿಯಲ್ಲಿ ಎಲ್ಲ KCF ಯಾವುದೇ ಅಲ್ಲಿ ನಮ್ಮ ಜಾತಿ ಮತ್ತು ವ್ಯತ್ಯಾಸಗಳಲ್ಲಿ ಎಲ್ಲರಿಗೂ ಸಹಕಾರ ಮಾಡುವಂಥ ನಿಟ್ಟಿನಲ್ಲಿ ನಾವು ತುಂಬ ಈ ಸಂಘಟನೆಯು ಕಾರ್ಯಾಚರಿಸುತ್ತಾ ಬಂದಿದೆ. ಇದರ ಎಕ್ಸಲೆನ್ಸ್ ಮೀಟ್ 19ರಂದು ವಿದ್ಯಾರ್ಥಿ ಸಮಾವೇಶ ನಡೆಯಿದೆ. ಅದೇ ರೀತಿ NRI ಅವರಿಗೂ ಕೂಡ ಒಂದು ನಮ್ಮ ಸಮಾವೇಶವಿದೆ, ಎಕ್ಸಲೆನ್ಸಿ ಮೀಟ್ ಇದೆ, ಪ್ರತಿನಿಧಿ ಸಮ್ಮೇಳನವಿದೆ. ಭಾರತ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಕಾಂತಪುರ ಅವರವರು, ಅದೇ ರೀತಿ ನಮ್ಮ ಕರ್ನಾಟಕದ ಕಾಜಿ ಝೈನುಲ್ ಉಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ, ಖ್ಯಾತ ವಾಗ್ಮಿ ಪೆರೋಡ್ ಅಬ್ದುಲ್ ರಹಮಾನ್ ಸಕಾಫಿ ಮತ್ತು ಎಣಪೊಯ ಅಬ್ದುಲ್ಲಾ ಕುഞ്ഞി, ಕುಂಬೋಲ ಆಟಕ್ಕೊಯ ತಂಗಲ್ ಸಹಿತ ಇರುವಂಥ ಹಲವಾರು ಅಂತಾರಾಷ್ಟ್ರೀಯ ಅದೇ ರೀತಿ ಸಾಮಾಜಿಕ ಶೈಕ್ಷಣಿಕ ನಾಯಕರು ಭಾಗವಹಿಸಲಿದ್ದಾರೆ. ಒಂದು ಮಾಹಿತಿ, ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದವರ ಪಟ್ಟಿಯಲ್ಲಿ 3ನೇ ಹೆಸರು ಹಾಜಿ ಶಾಕಿರ್ ಹೈಸಮ್ ಅಂತೇಳಿದೆ. ಅದರ ಬದಲಿಗೆ ಶಾಫಿ ಸಯದಿ ಅಂತೇಳಿ ಮಾಡಬೇಕು. ಬರ್ಬೋದು. ನಮ್ಮ ಸಾಫಿ ಸಯದಿ ಅವರೊಂದು NKM ಸಾಫಿ ಸಯದಿ ಮಾಜಿ ಅಧ್ಯಕ್ಷರು, ಕರ್ನಾಟಕ ವಕ್ಫ್ ಇಲಾಖೆ, ಕರ್ನಾಟಕ ಸರ್ಕಾರ, ಅವರು ಒಂದು ಈ ವಿಷಯದ KCF ದಶಮಾಂಶ ಉಪಾಧ್ಯಕ್ಷರು. ಎಲ್ಲರಿಗೂ ನಮಸ್ತೆ. ಪ್ರಥಮವಾಗಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸ್ವಾಗತವನ್ನು ಈಗಾಗಲೇ ನಮ್ಮ ಸಂಘಟಕರು ಹೇಳಿದ್ದಾರೆ. ನಮ್ಮ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇದರ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ DP ಯೂಸುಫ್ ಸಕಾಫಿ ಅವರು ಮಾತನಾಡಿದ್ದಾರೆ. ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಮಂಗಳೂರಿನ ಉಮರಾ ಪ್ರಮುಖರು, ನಮ್ಮೆಲ್ಲ ನಾಯಕರು ಆದಂಥ ಹಾಜಿ ಮುಮ್ತಾಜ್ ಅಲಿ ಅವರು ಮಾತನಾಡಿದ್ದಾರೆ. ಅದೇ ರೀತಿ ನಮ್ಮೊಟ್ಟಿಗೆ KM ಸಿದ್ದಿಕ್ ಮೊಂಟುಗೋಲಿ, ನಿಮಗೆಲ್ಲರಿಗೂ ಚಿರಪರಿಚಿತರು. ನಮ್ಮ ಈ ಸಂಘಟನೆಯ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು, ಅನಿವಾಸಿ ಉದ್ಯಮಿಯು, ನಮ್ಮ ಸಂಘಟನೆಯ ಒಬ್ಬ ಬಲಾಢ್ಯ ನಾಯಕರು ಆದಂಥ ಅಬೂಬಕರ್ ಹಾಜಿ ರೈಸ್ಕೋ ಅವರಿದ್ದಾರೆ, ಸಲೀಂ ಕನ್ಯಾಡಿದ್ದಾರೆ, ರಹೀಮ್ ಸೈದಿ ಅವರಿದ್ದಾರೆ. KCF ನಿಮಗೆ ಈಗಾಗಲೇ ಹೇಳಿದಾಗೆ ಪ್ರಮುಖವಾಗಿ ಕಳೆದ ಕೋವಿಡ್ ಟೈಮಲ್ಲಿ ಆವತ್ತಿನ ಸರ್ಕಾರ ಪ್ರಮುಖವಾಗಿ ಪ್ರಶಂಸೆ ಮಾಡಿದಂಥ ಒಂದು ಸಂಘಟನೆಯಾಗಿದೆ KCF. ಕೋವಿಡ್ಗೀಡಾಗಿ UAE ಮತ್ತು ಸೌದಿ ಅರೇಬಿಯಾದಲ್ಲಿ ತುಂಬ ಕಷ್ಟಪಡುತ್ತಿರುವಂತಹ ನಮ್ಮ ಅನಿವಾಸಿ ಕನ್ನಡಿಗರನ್ನು ನಮ್ಮ ನಾಡಿಗೆ ತರಲು
ಪ್ರಯತ್ನ ಪಟ್ಟಂಥ ದೊಡ್ಡ ಸಂಘಟನೆಯಾಗಿದೆ KCF. ಅಲ್ಲಿ ಚಾರ್ಟರ್ಡ್ ಫ್ಲೈಟ್ ಮಾಡಿದ್ದು ಮಾತ್ರವಲ್ಲ, ಅಲ್ಲಿ ಯಾವುದೇ ಜಾತಿ ನೋಡಿಲ್ಲ. ಅಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರು ಮಾತ್ರವಾಗಿರಲಿಲ್ಲ, ಎಲ್ಲ ಜಾತಿಯ ಧರ್ಮದ ಜನರನ್ನು ಯಾರೆಲ್ಲ ಕಷ್ಟಕ್ಕೀಡಾಗಿದ್ದಾರೋ ಅವರಿಗೆ ಪ್ರಮುಖ ಆದ್ಯತೆ ನೋಡಿ, ಯಾವುದೇ ಹಣಕಾಸಿನ ಯಾವುದೇ ಆಲೋಚನೆಯೂ ಇಲ್ಲದೆ ಅವರನ್ನು ಊರಿಗೆ ತಲುಪಿಸುವ ಎಂಬ ಒಂದು ದೊಡ್ಡ ಉದ್ದೇಶದೊಂದಿಗೆ ತಲುಪಿಸಿದಂಥ ಒಂದು ಖ್ಯಾತಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಪ್ರಶಂಸೆಗೀಡಾದಂಥ ಒಂದು ಸಂಘಟನೆಯಾಗಿದೆ KCF. ಅದರೊಟ್ಟಿಗೆ ನಮ್ಮ ಅನಿವಾಸಿ ಕನ್ನಡಿಗರು ಎಲ್ಲ ಕಡೆಯಲ್ಲಿದ್ದಾರೆ. UK, ಅದೇ ರೀತಿ USA, ಮಲೇಷ್ಯಾ, ಸಿಂಗಾಪುರಲ್ಲಿ ಎಲ್ಲ ಕಡೆಯಲ್ಲೂ ಇದ್ದಾರೆ. ಆದರೂ ನಮ್ಮ ಕನ್ನಡಿಗರಿಗೆ ವಿದೇಶಿ ನೆಲೆಯಲ್ಲಿ ಸ್ವಂತವಾಗಿ ಮುದ್ರಣವಿರುವಂಥ ಒಂದು ಕನ್ನಡ ಪತ್ರಿಕೆ ಇದ್ದರೆ ಅದು KCFಗೆ ಮಾತ್ರ. ಇಶಾರ ಅದು ದುಬೈಯಲ್ಲಿ ಮುದ್ರಣವಾಗ್ತದೆ. ಇಡೀ GCC ಮತ್ತು UK, ಮಲೇಷ್ಯಾ, ಸಿಂಗಾಪುರ್, ಅದೇ ರೀತಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಅದರ ಪ್ರಸಾರ ಎಲ್ಲ ಕಡೆಯೂ ಅನಿವಾಸಿ ಕನ್ನಡಿಗರ ಅಧಿಕೃತವಾದ ವಿದೇಶದಲ್ಲೇ ಮುದ್ರಣಗೊಂಡು ಅಲ್ಲೇ ಪ್ರಸಾರವಾಗುವಂಥ ಒಂದು ಪತ್ರಿಕೆಯಾಗಿದೆ ಇಶಾರ, ಗಲ್ಫ್ ಇಶಾರ. ಆ ಇಶಾರಾದಲ್ಲಿ ಕಾಲಿಕವಾದ ಹಲವಾರು ಪ್ರಚಲಿತವಾದಂಥ ವಿದ್ಯಮಾನಗಳು, ಅದೇ ರೀತಿಯಲ್ಲಿ ಲೇಖನಗಳು ಮೂಡಿಬರುತ್ತಾ ಇದೆ. ಅದರೊಟ್ಟಿಗೆ ನಾವು ಆಲೋಚನೆ ಮಾಡಬೇಕು, KCF ಬಂದು 10 ವರ್ಷ ಪೂರ್ತಿ ಮಾಡ್ತಾ ಇದೆ. ಈ 10 ವರ್ಷದಲ್ಲಿ ಅವರು ಮಾಡಿದಂಥ ಕೆಲಸ 100 ವರ್ಷದ ಕೆಲಸ. ಯಾವುದೇ ನೀವು ಅನಿವಾಸಿ ಕನ್ನಡಿಗರೊಂದಿಗೆ ಕೇಳಿ, ಅದು ಸೌದಿ. ನಾನು ಮೊನ್ನೆ ನಮ್ಮ ಆರತಿ ಕೃಷ್ಣರವರು ಮಾತಾಡ್ತಾ ಇದ್ದರು, ಮುಖ್ಯಮಂತ್ರಿಯೊಂದಿಗೆ ಚರ್ಚೆ ನಡೀತಾ ಇತ್ತು. ಒಂದು ವಿದೇಶಿ ಸಚಿವಾಲಯದ ಆ ಒಂದು ಓಪನಿಂಗ್ ಬಗ್ಗೆ ಒಂದು ದೊಡ್ಡದಾದಂಥ ಚರ್ಚೆ ನಡೀತಾ ಇದೆ. ಅದು ಕೇರಳದವರಿಗೆಲ್ಲ ಇದೆ, ನಮಗಿಲ್ಲ ಕರ್ನಾಟಕದವರಿಗೆ. ಆದಷ್ಟು ಬೇಗ ಅದು UAEಯಲ್ಲಿ ಅದರ ಓಪನಿಂಗ್ ಕಾರ್ಯಕ್ರಮ ಮಾಡ್ತೇನೆ ಅಂತ ಮುಖ್ಯಮಂತ್ರಿಯವರು ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆವತ್ತು ಆರತಿ ಕೃಷ್ಣರವರು ಹೇಳ್ತಾ ಇದ್ದರು, ನಮ್ಮ KCF ಸಂಘಟನೆಯ ಕಾರ್ಯಕರ್ತರ ಅವರ ಸೇವೆಯ ಬಗ್ಗೆ, ಈ ಹಜ್ಜಿ ಸೇವೆಯಾಗಿರಲಿ, ಇನ್ನಿತರ ಯಾವುದೇ ಸೇವೆಯ ಬಗ್ಗೆ ಅದರ ಎಲ್ಲರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇರುವಂಥ ಒಂದು ಸಂಘಟನೆಯಾಗಿದೆ KCF. ನಾವು ಉತ್ತರ ಕರ್ನಾಟಕದಲ್ಲಿ ನಮ್ಮ SSF, SYS, ಮುಸ್ಲಿಂ ಜಮಾತ್ ನಮ್ಮ ಸಂಘಟನೆ ಅಡಿಯಲ್ಲಿ ಹಲವಾರು ಕೆಲಸಗಳಲ್ಲಿ ಮಾಡ್ತಾ ಇದ್ದೆವು. ಉತ್ತರ ಕರ್ನಾಟಕ ನಿಮಗೆ ಗೊತ್ತಿದೆ, ತುಂಬ ಹಿಂದುಳಿದಂತಹ ಒಂದು ಪ್ರದೇಶಗಳು. ನಮ್ಮ ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ ಸಾಚಾರ ವರದಿ, ಅದೇ ರೀತಿ ಬೇರೆ ಬೇರೆ ವರದಿಗಳೆಲ್ಲ ನೀವು ನೋಡಬಹುದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಾಗೆ ನಮ್ಮ ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ ಅಲ್ಲಿ ತೀವ್ರ ಹಿನ್ನಡೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಪ್ರದೇಶ ಅಲ್ಹಮ್ದುಲಿಲ್ಲಾ ತುಂಬ ಚೆನ್ನಾಗಿದೆ. ಆದರೂ ಆ ಕಡೆಯಲ್ಲಿ ನಮ್ಮ ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿರುವಂಥ ಒಂದು ಪ್ರದೇಶದಲ್ಲಿ 6,000 ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರಿಗೆ ಪ್ರತಿ ತಿಂಗಳು 30 ಲಕ್ಷ ರೂಪಾಯಿ ಖರ್ಚು KCF ಮಾಡ್ತಾ ಇದೆ. ಫ್ರೀಯಾಗಿ ಅವರಿಗೆ ಉಚಿತವಾದಂಥ ಶಿಕ್ಷಣ. ಅದೇ ರೀತಿ ಎಲ್ಲೆಲ್ಲ ಮಸೀದಿ ಮತ್ತು ಮದ್ರಸಗಳಿಲ್ಲ ಅಲ್ಲಿ ಮದ್ರಸ ಮತ್ತು ಮಸೀದಿ ಮಾಡುತ್ತಾ, ಅದರೊಟ್ಟಿಗೆ ಸಣ್ಣ ಪುಟ್ಟ ಶಾಲೆ ಇಲ್ಲದಂಥ ಕಡೆಗಳಲ್ಲಿ ಶಾಲೆ ಮಾಡುತ್ತಾ ಜನರಿಗೆ ಮತ್ತು ಸಮಾಜದಲ್ಲಿ ಹೇಗೆ ಜೀವನ ಮಾಡಬೇಕು, ಇಲ್ಲಿನ ಹಿಂದೂ ಮುಸಲ್ಮಾನರ ಭಾವೈಕ್ಯತೆ ಮತ್ತು ಸಹಿಷ್ಣುತೆಗೆ ನಮ್ಮ ಮಕ್ಕಳನ್ನು ಯಾವ ರೀತಿ ತಯಾರು ಮಾಡಬೇಕು, ಆ ನಿಟ್ಟಿನಲ್ಲಿ ದೊಡ್ಡ ಕನಸಿನೊಂದಿಗೆ ಕೆಲಸ ಮಾಡುತ್ತಿದ್ದಾರೆ KCFನ ಕಾರ್ಯಕರ್ತರು. ಈಗಾಗಲೇ 6,000 ಮಕ್ಕಳು ಕಲಿತಾ ಇದ್ದಾರೆ. ಸಾವಿರಾರು ಮಕ್ಕಳು ಹಾಸ್ಟೆಲಲ್ಲಿ ಕಲಿತು 100 ಸಂಸ್ಥೆಗಳಲ್ಲಿ ಬಂದಿದೆ. 5 ಎಕರೆ 10 ಎಕರೆ ಜಾಗಗಳಲ್ಲಿ ಚಿತ್ರದುರ್ಗ, ಶಿವಮೊಗ್ಗ, ಕೊಪ್ಪಳ, ಗಂಗಾವತಿ, ಹರಿಹರ, ಅದೇ ರೀತಿಯಲ್ಲಿ ಶಿಕಾರಿಪುರ, ಹಲವಾರು ಕಡೆಯಲ್ಲಿ ಬೀದರ್, ಬಿಜಾಪುರ ಎಲ್ಲ ಕಡೆಗಳೂ ಸಂಸ್ಥೆಗಳು ಇವತ್ತು ತಲೆ ಎತ್ತಿದೆ. ಅದರ ಪ್ರಮುಖ ಕಾರಣೀಕರ್ತರು ಸುಲ್ತಾನುಲ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್. ನಿಮಗೆ ಗೊತ್ತಿದೆ, ನಮ್ಮೆಲ್ಲ ನಾಯಕರು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಒಂದು ಕರ್ನಾಟಕ ಯಾತ್ರೆ ನಡೆಸಿದರು. ನಮ್ಮ ಮಂಗಳೂರಿನಲ್ಲೂ ದೊಡ್ಡ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ಮುಗಿಸಿ ಬರುತ್ತಾ ಅಲ್ಲಿ ಅವರು ಎಲ್ಲ ನಿರೀಕ್ಷೆ ಇಟ್ಟಿದ್ದರು. ಈಗಾಗಲೇ ಸುಲ್ತಾನುಲ್ ಉಲಮಾ AP ಉಸ್ತಾದರ ನಾಯಕ 100 ಮಸೀದಿಗಳು ಅಲ್ಲಿ ನಿರ್ಮಾಣಗೊಂಡಿದೆ. KCFನ ದೊಡ್ಡ ಸಹಾಯದೊಂದಿಗೆ ಹಲವಾರು ಶಿಕ್ಷಣ ಸಂಸ್ಥೆ ಸಮುಚ್ಚಯಗಳು ಇಹ್ಸಾನ್ನ ಹೆಸರಿನಲ್ಲಿ ಅಲ್ಲಿ ನಡೆಯುತ್ತಾ ಇದೆ. ಸಾವಿರಾರು ಮಕ್ಕಳು ಕಲಿತಾ ಇದ್ದಾರೆ. ಅದು ನೋಡುವಾಗಲೇ ಒಂದು ಸಂತಸ. ಏಕೆಂದರೆ ಹೇಳಿದ್ರೆ ಏನೂ ಗೊತ್ತಿಲ್ಲದಂಥ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಂಥ ಪ್ರದೇಶ, ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅಲ್ಲಿನ ಮಕ್ಕಳಿಗೆ ವಿದ್ಯೆ ಕೊಡುವಂಥ ಒಂದು ದೊಡ್ಡ ವಿದ್ಯಾದಾನ KCFನವರು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರೋದು, ಜೈಲಲ್ಲಿ ಕೊಳೆಯುತ್ತಿದ್ದಂತಹ ಹಲವಾರು ವರ್ಷಗಳ ಕಾಲ ಕತರ್ನಲ್ಲಿ, ಅದೇ ರೀತಿ ಕುವೈತ್, ಸೌದಿಯಲ್ಲೆಲ್ಲ ಕೊಳೆಯುತ್ತಿರುವಂತಲೇ ಹೇಳ್ಬೋದು. ಯಾಕೆಂದರೆ 17 ವರ್ಷ 20 ವರ್ಷಗಳ ಕಾಲ ಜೈಲಲ್ಲಿದ್ದವರಿಗೆ ಯಾವುದೇ ಒಂದು ರೂಪಾಯಿ ಅವರ ಕುಟುಂಬದಿಂದ ನಿರೀಕ್ಷೆ ಮಾಡದೆ
ವಿದೇಶದಲ್ಲಿ. ಅವರನ್ನು ಜೈಲು ಮುಕ್ತ ಮಾಡಿದ್ದು ಮಾತ್ರವಲ್ಲ, ಅವರನ್ನು ಊರಿಗೆ ತಲುಪಿಸುವಂಥ ಪ್ರಯತ್ನ ಹಲವಾರು ನಮ್ಮ ಹಿಂದೂ ಸಹೋದರನ್ನು ಮಾಡಿದ್ದಾರೆ. ಇದೆಲ್ಲವೂ ನಮ್ಮ ಕರ್ನಾಟಕ ರಾಜ್ಯ ಒಂದು ಪ್ರಶಸ್ತಿ ಕೊಡಬೇಕಾದಂಥ ಒಂದು ಸಂಘಟನೆ KCF. ಈ ನಿಟ್ಟಿನಲ್ಲಿ 10ನೇ ವರ್ಷಾಚರಣೆ ನಡೀತಾ ಇದೆ. ನಮ್ಮ ಉಮರಾ ಪ್ರಮುಖರಾದಂಥ ಮುಮ್ತಾಜ್ ಅಲಿ ಅವರು ಹಾಗೂ ನಮ್ಮ ರೈಸ್ಕೋ ಅಬೂಬಕರಾಜ್ ಅವರು ಅದಕ್ಕೆ ನಾಯಕತ್ವ ಕೊಡ್ತಾ ಇದ್ದಾರೆ. ನಮ್ಮ ಇಡೀ ಸಂಘ ಕುಟುಂಬದಕ್ಕಾಗಿ ತಯಾರಾಗಿ ನಿಂತಿದೆ. SSF, SYS, ಮುಸ್ಲಿಂ ಜಮಾತ್, ಜಮಿಯತುಲ್ ಉಲಮಾ, ಜಮಿಯತುಲ್ ಮುಅಲ್ಲಿಮೀನ್, ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್, ಎಲ್ಲ ಸಂಘಟನೆಗಳು ಒಟ್ಟಾಗಿ 10ನೇ ವರ್ಷಾಚರಣೆ ಇಲ್ಲಿ ನಡೆಯುತ್ತಿರುವಾಗ 10 ಹೆಣ್ಮಕ್ಕಳ ಮದುವೆ ಮಾತ್ರವಲ್ಲ, ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ಅಧ್ಯಕ್ಷರು DP ಯೂಸುಫ್ ಸಕಾಫಿ ಅವರು ಹೇಳಿದ್ದಾರೆ. ಆ ಕಾರ್ಯಕ್ರಮದ ಪ್ರಚಾರಕರು ನೀವು ಆಗಬೇಕು. ಆ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಅನಿವಾಸಿ ಕನ್ನಡಿಗರ ಭವಿಷ್ಯದ ನಿರೀಕ್ಷೆಯಾಗಿದೆ KCF. ಆ KCFನ ಎಲ್ಲ ಪ್ರಚಾರ ಕಾರ್ಯದಲ್ಲಿ ಮಾಧ್ಯಮ ಮಿತ್ರರು ನಮ್ಮೊಂದಿಗೆ ಇರಬೇಕೆಂದು ಹೇಳುತ್ತಾ ಮಾತುಗಳಿಗೆ ಮುಕ್ತಾಯ. ಈ ಬಗ್ಗೆ ಏನಾದರೂ ವಿವರವಾಗಿ ಕೇಳಲಿಕ್ಕಿದ್ರೆ ದಯವಿಟ್ಟು ಕೇಳ್ಬೋದು. ಮೇ 19 ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೆ ಈ ಕಾರ್ಯಕ್ರಮ. ತಾವುಗಳಿಗೆ ಏನಾದರೂ ವ್ಯವಸ್ಥೆ ಪತ್ರಕರ್ತರಿಗೆ ಬೇಕಾದಲ್ಲಿ ಅದರಲ್ಲಿ ನಂಬರ್ ಇದೆ, ನಂಬರ್ ಉಂಟಲ್ಲಿ ಫೋನ್ ನಂಬರ್ ಇದೆ. ಅದಕ್ಕೆ ವ್ಯವಸ್ಥೆ ನಾವು ವಾಹನದ ವ್ಯವಸ್ಥೆ ಬೇಕಾದರೆ ಅಡ್ಡಿಯಾರ್ ಗಾರ್ಡನಿಗೆ ಮಾಡ್ಬೋದು. ಇದರಲ್ಲಿ ರಾಜಕೀಯ ವ್ಯಕ್ತಿಗಳು ಯಾರನ್ನು ನಾವು ಇನ್ವೈಟ್ ಮಾಡಿಲ್ಲ. ಸಾಮಾಜಿಕ ಕಾಜಿಗಳು ಎಲ್ಲರಿಗೂ ನಾವು ಪರ್ಸನಲಾಗಿ ಉಳ್ಳಾಳ ಕಾಜಿಗಳು ಎಲ್ಲರಿಗೂ ನಾವು ಕರೆದಿದ್ದೇವೆ. ಎಲ್ಲರೂ ಬರ್ತಾರೆ. ಭಾಳಷ್ಟು ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ KCFನ ಗಲ್ಫ್ ರಾಷ್ಟ್ರದ ಸುಮಾರು 10 ರಾಷ್ಟ್ರಗಳಿಂದ ತುಂಬ ನಮ್ಮ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಸುಮಾರು ಒಂದು 5,000-6,000 ಮಿಗಿಲಾಗಿ ಇರುವಂಥ ಒಂದು ಕಾರ್ಯಕ್ರಮ. ಅದರಲ್ಲೂ ಬೆಳಗಿನ ಕಾರ್ಯಕ್ರಮದಲ್ಲಿ ಸುಮಾರು 10 ಜೋಡಿ ಸಾಮೂಹಿಕ ವಿವಾಹ. ಅದು ಬೇರೆ ಬೇರೆ ಭಾಳ ಕಷ್ಟಪಟ್ಟು ಇರುವಂಥ ಒಂದು ಬಡ ಕುಟುಂಬಗಳಿಗೆ ಕೊಡುವಂಥ ಒಂದು ಆ ಸಾಮೂಹಿಕ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಬೇರೆ ಬೇರೆ 10 ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಈ 10 ದಶಮಾಸ ಕಾರ್ಯಕ್ರಮಕ್ಕೆ ಅವರು ಸಾಯಂಕಾಲ ಬರ್ತಾರೆ. ಸಮಾರೋಪಕ್ಕೆ ಅವರು ಬರ್ತಾರೆ. ಬೆಳಿಗ್ಗೆ ಕಾಜಿಯವರು, ನಮ್ಮ ಎಲ್ಲ ಸಂಘಟಕರು ಮತ್ತು ಸದಸ್ಯರು ಆ ಒಂದು ಸಾಮೂಹಿಕ ಕಾರ್ಯಕ್ರಮದಲ್ಲಿ ಇರ್ತಾರೆ. ಪ್ರಮುಖ ಉದ್ಯಮಿಗಳು, ಮಂಗಳೂರಿನ ಪ್ರಖ್ಯಾತ ಉದ್ಯಮಿಗಳು ಎಲ್ಲರೂ ಬರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ. ನಮ್ಮ ಕುಲಪತಿಗಳಾದ NP ಅಬ್ದುಲ್ ಗುಂಜಿ ಆಗಿರ್ಬೋದು, ಬಹಳಷ್ಟು ಶಿಕ್ಷಣ ಸಂಸ್ಥೆ ನಡೆಸುವ ಎಲ್ಲ ಉದ್ಯಮಿಗಳು, ಬೇರೆ ಬೇರೆ ಸಾಮಾಜಿಕ ಕಳಕಳಿರುವಂಥ ಸಂಘ ಸಂಸ್ಥೆಗಳು ಎಲ್ಲರೂ ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ಟೈಮ್ಗೆಂದು ಹೇಳ್ತಾರೆ ಬೆಳಿಗ್ಗೆದ ಕಾರ್ಯಕ್ರಮ ಸಾಯಂಕಾಲ. ಮತ್ತು ಸಿದ್ದಿಕ್ ಮೊಂಟಗಿದ್ರು ಮುಕ್ತವಾಗಿ ಒಂದು ಧನ್ಯವಾದ ಮಾಡಬೇಕು. ಅದು ಮುಂಚಿತವಾಗಿ ನಮ್ಮ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತದೆ. 10:30ಯಿಂದ 12:30 ತನಕ ಸಾಮೂಹಿಕ ಮಾಸ್ ಮ್ಯಾರೇಜ್, ಸಾಮೂಹಿಕ ವಿವಾಹ ಮತ್ತು ಉದ್ಘಾಟನಾ ಕಾರ್ಯಕ್ರಮ ಎಲ್ಲವೂ ಅಷ್ಟರವರೆಗೆ. 12:30 ನಂತರ 2 ಗಂಟೆ ತನಕ ಲಂಚ್ ಬ್ರೇಕ್, ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಇದೆ ಎಲ್ಲರಿಗೂ. ಅದರಂತ 2 ಗಂಟೆಯಿಂದ 4 ಗಂಟೆ ತನಕ ಸ್ಟೂಡೆಂಟ್ಸ್ ಕನ್ವೆನ್ಷನ್. ಇಲ್ಲಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳ ನಮ್ಮ ಇಲ್ಲಿ ಕಾಲೇಜುಗಳಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಕ್ಲಾಸುಗಳು. ಅದು ನಮ್ಮ ಮಂಗಳೂರಿನ ದೊಡ್ಡ ಪ್ರೊಫೆಸರ್ ಒಬ್ಬರು, ಅದೇ ರೀತಿ PA ಕಾಲೇಜಿನ ಪ್ರೊಫೆಸರ್ ಒಬ್ಬರು, ಅವರಿಗೆ ಮೋಟಿವೇಶನ್ 2 ಸಂಪನ್ಮೂಲ ವ್ಯಕ್ತಿಗಳು ಕ್ಲಾಸ್ ತೆಗೆದಿದೆ 2 ಗಂಟೆಯಿಂದ 4 ಗಂಟೆ ತನಕ. ಮತ್ತೊಂದು ವೇದಿಕೆಯಲ್ಲಿ 2 ಗಂಟೆಯಿಂದ 3:30 ಗಂಟೆ ತನಕ NRI ಸೆಮಿನಾರ್ ನಡೆಯಲಿದೆ. ವಿದೇಶಗಳಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದವರಿದ್ದಾರೆ, ಇಲ್ಲಿ ಎಕ್ಸಿಟ್ ಬಂದವರಿದ್ದಾರೆ, ಇಲ್ಲಿ ಊರಿಗೆ ರಜಾವಧಿಯಲ್ಲಿ ಬಂದವರಿದ್ದಾರೆ. ಅವರಿಗೆಲ್ಲರಿಗೂ NRI ಒಂದು ಸೆಮಿನಾರ್ ನಡೆಯಲಿದೆ. ಅನಿವಾಸಿ ಕನ್ನಡಿಗರ ಒಂದು ಸೆಮಿನಾರ್. ಅದು ನಮ್ಮ ಬಹುಶಃ ಇಲ್ಲಿ ಪ್ರಥಮ ಅಂಥ ಒಂದು ಸಭೆ ನಡೆಯುವ ಸಾಧ್ಯ. ಇದಕ್ಕೆ ಮುಂಚೆ ಅಂಥ ಒಂದು NRI ಸೆಮಿನಾರ್ ಇಲ್ಲಿ ನಡೆದಿಲ್ಲ. ದೊಡ್ಡ ಮಟ್ಟದಲ್ಲಿ ಒಂದು NRI ಸೆಮಿನಾರ್ ನಡೆಯಲಿದೆ. ಮತ್ತು 4 ಗಂಟೆಯಿಂದ 5 ಗಂಟೆ ತನಕ ಮಂಗಳೂರಿನ ಖ್ಯಾತ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮತ್ತು ಖ್ಯಾತ ಉದ್ಯಮಿಗಳ ಒಂದು ಎಕ್ಸಲೆನ್ಸಿ ಮೀಟ್, ಇಂಟರ್ನ್ಯಾಷನಲ್ ಎಕ್ಸಲೆನ್ಸಿ ಮೀಟ್ ನಡೆಯಲಿದೆ. ಅದೇ ರೀತಿ ಸಂಜೆ 5:30 ನಂತರ ರಾತ್ರಿ 10 ಗಂಟೆ ತನಕ ನಮ್ಮ ಸಮಾರಂಭ. ಅದರಲ್ಲಿ ನಮ್ಮ ಸುಲ್ತಾನುಲ್ ಉಲಮಾ AP ಉಸ್ತಾದರವರು, ಅದೇ ರೀತಿ ಉಲ್ಲಾಲ ತಂಗಲ್ರವರು, ಉಡುಪಿ ಕಾಜಿಯವರು, ಪೇರೋಡ್ ಅಬ್ದುಲ್ ರಹಮಾನ್ ಸಕಾಫಿ ಉಸ್ತಾದರವರು, ಅದೇ ರೀತಿ ಇನ್ನಿತರ ಸಾಮಾಜಿಕ ಗಣ್ಯರು ಭಾಗವಹಿಸಲಿದ್ದಾರೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ.
ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.